ವಿಟ್ಲ ಸಮೀಪದ ಕುಳ್ನಾಡು ಗ್ರಾಮದ ಮಂಕುಡೆ ಸರ್ಕಾರಿ ಉನ್ನತೀಕರಿಸಿದ ಶಾಲೆಯ ಶತಮಾನೋತ್ಸವ ಕಟ್ಟಡ ಉದ್ಘಾಟನೆ ಮತ್ತು ಶತ ಸಂಭ್ರಮದ ಉದ್ಘಾಟನೆ ಹಾಗೂ ಮುಂಕುಡೆ ಕುರ್ತಾ ಮೊಗೇರು ಹಳೆ ವಿದ್ಯಾರ್ಥಿ ಯುವಕರ ಮಂಡಲದ ವಾರ್ಷಿಕೋತ್ಸವವು ನಡೆಯಿತು. ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಕುಡೆ ರಾಮಕೃಷ್ಣಾಚಾರ್ಯ ಶತ ಸಂಭ್ರಮವನ್ನು ಉದ್ಘಾಟಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು ನವೀಕೃತ ಧ್ವಜಸ್ತಂಭ ಉದ್ಘಾಟಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಾಮಾನಂದ ರೈ ಶತಮಾನೋತ್ಸವ ಕಟ್ಟಡವನ್ನು ಉದ್ಘಾಟಿಸಿದ್ರು. ಮಕ್ಕಳಿಂದ ನೃತ್ಯ ಸಂಭ್ರಮ ಪೂರ ಆರೆನ ಎಂಬ ತುಳು ನಾಟಕ ಪ್ರದರ್ಶನಗೊಂಡಿತು. ಮಂಕುಡೆ ಕುಡ್ತಮುಗೇರು ಕೋಚುಗುಳಿ ಅಂಗನವಾಡಿ ಪುಟಾಣಗಳಿಂದ ಚಿಣ್ಣರ ಸಂಭ್ರಮ, ಮಂಕುಡೆ ಶಾಲಾ ಮಕ್ಕಳಿಂದ ನೃತ್ಯ ವೈಭವವಿತ್ತು. ಸಾಧನೆಗೈದ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಾಮಾನಂದ ರೈ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿಯೊಬ್ಬನ ಮನಸ್ಸು ಮಕ್ಕಳ ಮನಸ್ಸಿನಂತಿರಬೇಕು. ಪ್ರೀತಿಯಿಂದ ಜಗತ್ತನ್ನ ಗೆಲ್ಲಬಹುದು. ಮಕ್ಕಳ ಮನಸ್ಸಿಗೆ ಹೆತ್ತವರು ನೋವುಂಟು ಮಾಡಬಾರದು. ಮಕ್ಕಳ ಭಾವನೆಯಲ್ಲಿ ಶಿಕ್ಷಕರು ವಿಷಬೀಜ ಬಿತ್ತಬಾರದು. ಸ್ವಾತಂತ್ರ್ಯ ಹೋರಾಟಗಾರರನ್ನ ನಿಂದಿಸಬಾರದು. ಕರ್ಕಶ ಸ್ವರದಿಂದ ಜೈಕಾರ ಹಾಕುವುದೇ ದೇಶಭಕ್ತಿಯಲ್ಲ, ಪ್ರತಿಯೊಬ್ಬನ ಅಂತರಂಗದಲ್ಲಿ ದೇಶ ಪ್ರೇಮ ಉದಿಸಬೇಕು ಎಂದು ಹೇಳಿದ್ರು. ಮಟ್ಟಕ್ಕೆ ಬಂದು ನಿಂತಿದೆ. ಅದನ್ನೆಲ್ಲ ನಾವು ತೀವ್ರವಾಗಿ ವಿರೋಧ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯರು ಕೂಡ ಇಂಥ ಘಟನೆಗಳು ಸಮಾಜದಲ್ಲಿ ಆಗಬಾರದು. ಇಂಥ ಘಟನೆಗಳನ್ನು ನಾವು ವಿರೋಧಿಸಬೇಕು. ಇವತ್ತು ನಾವು ಶಾಲೆಯಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಇಲ್ಲ, ಅನುದಾನಿತ ಶಾಲೆಯಲ್ಲಿ ಕೂಡ ಮಧ್ಯಾಹ್ನ ಬಿಸಿಯೂಟ ಇದೆ. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ಕೊಳ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು, ತಾಲೂಕು ಪಂಚಾಯತ್ ಸದಸ್ಯ ಕುಲ್ಯಾರು ನಾರಾಯಣ್ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಪವಿತ್ರ ಪೂಂಜಾ ಕೊಡಂಗೆ, ಹರೀಶ್ ಟೈಲರ್ ಮಂಕುಡೆ, ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅಠ್ಯಂತಾಯ, ದೇವಕಿ, ವೇದಾವತಿ ಪರ್ತಿಪಾಡಿ, ವೇದಾವತಿ ಕುದ್ರಿಯ, ಪ್ರಗತಿಪರ ಕೃಷಿಕ ಜತ್ತಪ್ಪ ಪೂಂಜಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.